2027ರ ಜನಗಣತಿ ಕಾರ್ಯಕ್ರಮಕ್ಕೆ ಪೂರ್ವಭಾವಿ ಅಂತಿಮ ಹಂತದ ತಯಾರಿ ಸಭೆ ಹಾಗೂ ಮಾಹಿತಿ ಕಾರ್ಯಕ್ರಮ ಉಳ್ಳಾಲ ನಗರಸಭೆಯಲ್ಲಿ ಇತ್ತೀಚೆಗೆ ನಡೆಯಿತು. ಜನಗಣತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಶಿಕ್ಷಕರು ಹಾಗೂ ಸಿಬ್ಬಂದಿಗಳಿಗೆ ಗುರುತು ಪತ್ರ ಮತ್ತು ಕ್ಯಾಪ್ ನೀಡಿ ಮಾತನಾಡಿದ ಉಳ್ಳಾಲ ನಗರಸಭೆಯ ಪೌರಾಯುಕ್ತ ಸಂತೋಷ್ SD, ಜನಗಣತಿ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಕ್ಷೇತ್ರ ಮಟ್ಟದ ತರಬೇತಿ ಯಶಸ್ವಿಯಾಗಿ ನಡೆದಿದ್ದು ಏಪ್ರಿಲ್ 16ರಿಂದ ಮನೆ ಮನೆಗೆ ಭೇಟಿ ಕಾರ್ಯಕ್ರಮ ಆರಂಭವಾಗಲಿದೆ ಎಂದು ತಿಳಿಸಿದರು. ಕ್ಷೇತ್ರ ತರಬೇತಿದಾರರು ಹಾಗೂ ನೋಡಲ್ ಮತ್ತು ಈ ಒಂದು ಸಭೆಗೆ ಆಗಮಿಸುವಂತಹ ಎಲ್ಲ ಗಣತಿಗಾರರೇ ಮತ್ತು ಸೂಪರ್ವೈಸರ್ ಮತ್ತೆ ಎಲ್ಲ ಪತ್ರಿಕೆ ಮಾಡಿದ್ದಾರೆ. ಈಗಾಗಲೇ ನೀವು 2027 ಜನಗಣತಿ ಬಗ್ಗೆ ತರಬೇತಿಗಳನ್ನ ಈಗಾಗಲೇ ನಮ್ಮಲ್ಲಿ ನೀವು 3 ದಿನ ಪಡ್ಕೊಂಡಿದ್ದೀರಿ. ಮತ್ತೆ ಅದರ ಬಗ್ಗೆ ಸಾಕಷ್ಟು ತರಬೇತಿ ಪಡ್ಕೊಂಡ್ರು ಕೂಡ ನಿಮ್ಗೆ ಬೇಕಾದಷ್ಟು ಸಂದೇಹಗಳು ಕೂಡ ಇದೆ. ಯಾಕಂದ್ರೆ ನಿಮ್ಗೆ ಅದು ಫೀಲ್ಡಿಗೆ ಹೋದಾಗಲೇ ಗೊತ್ತಾಗೋದು ಯಾವ ತರ ಪರಿಸ್ಥಿತಿನ ಅಲ್ಲಿ ನಾವು ಎದುರಿಸಬೇಕಾಗುತ್ತೆ ಅಂತ. ನಾವಿಲ್ಲಿ ಏನೇ ತರಬೇತಿ ಪಡ್ಕೊಂಡ್ರು ಕೂಡ ನಾಳೆಯಿಂದ ನೀವು ಆಕ್ಚುಯಲ್ ಆಗಿ ನಿಮ್ಗೆ ಸ್ಟಾರ್ಟ್ ಆಗುವಂತದ್ದು ಟಾಸ್ಕ್ ನಾಳೆಯಿಂದ. ನೀವು ಅಲ್ಲಿ ಏನು ಫೀಲ್ಡ್ಗೆ ಹೋದಾಗ ನಿಮ್ಗೆ ಹಲವಾರು ತರದ ಸಮಸ್ಯೆಗಳು ಉಂಟಾಗ್ಬೋದು. ಒಂದು ತಾಂತ್ರಿಕವಾಗಿ ನಿಮ್ಮ ಆಪ್ ವರ್ಕ್ ಆಗೋದ್ರ ಬಗ್ಗೆ ಇರ್ಬೋದು, ಅಥವಾ ಮತ್ತೆ ಅಲ್ಲಿ ಸಾರ್ವಜನಿಕರು ನಿಮ್ಮೊಟ್ಟಿಗೆ ಸಹಕರಿಸುವುದಾಗಿರ್ಬೋದು. ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿಮ್ಗೆ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ನಿಮ್ಮೊಂದಿಗೆ ನಾವೆಲ್ಲ ನಮ್ಮ ತಂಡ ಇದೆ, ನಾವು ಅದಕ್ಕೆ ನೀವು ಸಹಕಾರ ಮಾಡ್ತೀವಿ. ನೀವು ಅದ್ರ ಬಗ್ಗೆ ಯಾವುದೇ ಸಂದೇಹ ಬಂದ್ರೆ ನಿಮ್ಮ ಸೂಪರ್ವೈಸರ್ ಇದ್ದಾರೆ. ನಿಮ್ಮ ಸೂಪರ್ವೈಸರ್ಗಳು ಯಾರಂತ ನೀವು ಗುರುತು ಮಾಡ್ಕೊಂಡು ಮತ್ತೆ ತಿಳ್ಕೊಂಡಿರಿ. ಅವ್ರ ಮುಖಾಂತರ ನೀವು ಮಾಹಿತಿನ ನೀಡಿ ಆ ಸಮಸ್ಯೆಗಳನ್ನ ಮಂಜುನಾಡಿ ಸರ್ ಇದ್ದಾರೆ, ಮತ್ತೆ ನಮ್ಮ ಎಲ್ಲ ತಂಡ ಇದೆ. ಅವರು ನಮ್ಮ ಹಂತದಲ್ಲಿ ಬಗೆಹರಿಸೋಕೆ ಆಗುವಂತ ಸಮಸ್ಯೆಗಳನ್ನ ನಮ್ಮ ಹಂತದಲ್ಲಿ ನಾವು ಬಗೆಹರಿಸ್ತೀವಿ. ನಮ್ಮ ಹಂತದಲ್ಲಿ ಆಗದೆ ಅದು ಇನ್ನು ಮೇಲ್ಮಟ್ಟದಾಗಿದ್ರೆ ನಾವು ಸಂಬಂಧಪಟ್ಟ ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಿ ನಿಮ್ಗೆ ಆ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ. ಹಾಗೇನೆ ಈ ಒಂದು ಗಣತಿ ಕಾರ್ಯನ ಆದಷ್ಟು ಆಸಕ್ತಿಯಿಂದ ನೀವು ಎಲ್ಲರೂ ಕೂಡ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ಯಾಕಂದ್ರೆ ಈಗಾಗಲೇ ನೀವು ಹಲವಾರು ಜನ ಬಹಳಷ್ಟು ಗಣತಿಗಳನ್ನ ಈಗಾಗಲೇ ಮಾಡಿರ್ತೀರಿ. ಈ ಹಿಂದೆ ಏನು ಜಾತಿ ಗಣತಿ ಮಾಡಿದಿರಿ, ಅದ್ರ ಮತ್ತೆ ಏನು ಎಲೆಕ್ಷನ್ ಡ್ಯೂಟಿಗಳನ್ನು ಕೂಡ ಮಾಡಿದಿರಿ. ಅದೇ ತರನೇ ಇದು ಒಂದು ನಮ್ಮ ಅದೇ ಕರ್ತವ್ಯ ಆಗಿದೆ. ಮತ್ತೆ ನಿಮ್ಮ ವಾರ್ಡ್ ಬೌಂಡ್ರಿಗಳು ಎಲ್ಲಿ ಏನು ಅನ್ನೋದನ್ನ ಹೆಚ್ಚಿನವರಿಗೆ ಗೊತ್ತಿದೆ. ಯಾರಿಗೆ ಗೊತ್ತಿಲ್ಲ ಅನ್ನೋರು ಇದ್ರೆ ಮಾತ್ರ ಆ ವಾರ್ಡ್ ಬೌಂಡ್ರಿಗಳನ್ನ ನಮ್ಮ ಕಚೇರಿಯಿಂದ ತುಳಸಿದಾಸ್ ಅವರು ತಿಳಿಸ್ಕೊಡ್ತಾರೆ ನಿಮ್ಗೆ. ಅವ್ರನ್ನ ಸಂಪರ್ಕ ಮಾಡಿದ್ರೆ ಆಯ್ತು. ಗೊತ್ತಿರೋರು ಸುಮ್ಮನೆ ಅವರಿಗೆ ತೊಂದರೆ ಕೊಡ್ಬೇಡಿ. ಯಾಕಂದ್ರೆ 104 ಜನ 88 ಬ್ಲಾಕ್ಗಳನ್ನು ಕೂಡ ಅವರು ತೋರಿಸ್ಬೇಕಾಗತ್ತೆ. ಆದ್ರಿಂದ ಯಾರಿಗೆ ಗೊತ್ತಿದೆಯೋ ಸ್ವಲ್ಪ ಸಂದೇಹಗಳಿದ್ರೆ ಮಾತ್ರ ನೀವು ತಿಳ್ಕೊಂಡು ಇದು ಮಾಡಿ. ಮತ್ತೆ ಇಲ್ಲ ಅಂತ ಹೇಳಿದ್ರೆ ಏನು ಗೊತ್ತೇ ಇಲ್ಲ ಅನ್ನೋರು ಟೀಚರ್ಸ್ ಆಲ್ಮೋಸ್ಟ್ ನಮ್ಮ ಸಿಬ್ಬಂದಿಗಳಿಗೆಲ್ಲ ವಾರ್ಡ್ ಬೌಂಡ್ರಿಗಳು ಗೊತ್ತಿರುತ್ತೆ. ಹೆಚ್ಚಿನ ಟೀಚರ್ಸ್ಗಳಿಗೂ ನಿಮ್ಮ ವಾರ್ಡ್ಗಳಿಗೆ ನಿಮ್ಗೆ ಗೊತ್ತಿರುತ್ತೆ. ಅದರದ್ದು ಟೀಚರ್ಸ್ ಯಾರಿದ್ದೀರಿ ಅವರಿಗೆ ಸ್ವಲ್ಪ ಗೊತ್ತಿರ್ಲಿಕ್ಕಿಲ್ಲ. ಗೊತ್ತಿಲ್ಲದೆ ಇದ್ರೆ ಅಂತದನ್ನ ನಮ್ಮಲ್ಲಿ ಮಾಹಿತಿನ ಕೊಡ್ತಾರೆ. ಮತ್ತೆ ನಿಮ್ಮ ಏನು ID ಕಾರ್ಡು ಮತ್ತೆ ನಿಮ್ಗೆ ಏನ್ ಕಿಟ್ ಬಂದಿಲ್ಲ ನಮ್ಗಿನ್ನು, ನಮ್ಮಿಂದನೇ ಇವಾಗ ನಾವು ID ಕಾರ್ಡು ಮತ್ತೆ ಕೆಲವೊಂದು ಕ್ಯಾಪ್ ಗಳನ್ನ ಬಿಸಿಲಿಗೆ ಮಾಡೋಂಥದ್ದನ್ನೆಲ್ಲ ನಾವು ಈಗಾಗಲೇ ರೆಡಿ ಮಾಡ್ಕೊಂಡಿದೀವಿ. ಅದನ್ನ ನಿಮ್ಗೆ ಇವತ್ತು ನೀಡ್ತಾರೆ. ಮತ್ತಿನ್ನ ಬೇರೆ ಅಂದ್ರೆ ನಮ್ಮಲ್ಲಿ ಈಗ ನಾಳೆ ಸ್ಟಾರ್ಟ್ ಆಗಿತ್ತು. ಈಗಾಗಲೇ ಸೆಲ್ಫ್ ಎನ್ಯುಮರೇಷನ್ ಸ್ಟಾರ್ಟ್ ಆಗಿದೆ. ಸೆಲ್ಫ್ ಎನ್ಯುಮರೇಷನ್ ಅನ್ನು ಕೂಡ ನಮ್ಮ ಸಿಬ್ಬಂದಿಗಳು ಹೇಳ್ಬೇಕಂದ್ರೆ ಕಮ್ಯುನಿಟಿ ನಮ್ಮ ಯಾರು ಆರ್ಗನೈಸರ್ ಇದ್ದಾರೆ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೊನ್ನೆ ಒಂದು 4-5 ದಿನದಿಂದ ಈಗ ನಮ್ಮಲ್ಲಿ ಸ್ವಲ್ಪ ಪ್ರೋಗ್ರೆಸ್ ಆಗಿದೆ ಅಂದ್ರೆ ಕಾರಣ ಅವ್ರು ಕೆಲಸ ಮಾಡಿದ್ದಾರೆ. ಜೊತೆಗೆ ಬೇರೆಯವರು ಕೂಡ ಮಾಡಿದಿರಿ. ಇನ್ನು ಹೆಚ್ಚು ಇವತ್ತು ಒಂದು ದಿನ ಅವಕಾಶ ಇದೆ, ಅದನ್ನು ಕೂಡ ಹೆಚ್ಚು ಮಾಡಿ. ಯಾಕಂದ್ರೆ ನಮ್ಗೆ 1 ಲಕ್ಷ ರೀಚ್ ಆಗ್ಬೇಕು ಅಂತ ಹೇಳಿ ಮೊನ್ನೆ ಜಿಲ್ಲಾಧಿಕಾರಿಗಳು ಇವತ್ತು ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ. 1 ಲಕ್ಷ ರೀಚ್ ಆಗ್ಬೇಕು ನಮ್ದು ಅಂತ. ಈಗಾಗಲೇ ಮೊದಲ ಸ್ಥಾನದಲ್ಲಿ ಇದ್ವಿ, ನಾವು 3ನೇ ಸ್ಥಾನಕ್ಕೆ ಇಳಿದಿದ್ದೀವಿ. ಅದನ್ನ ನಾವು ಮುಂದುವರಿಸಬೇಕು ಅಂತ ಹೇಳಿ ಮೊನ್ನೆ ಜಿಲ್ಲಾಧಿಕಾರಿಗಳು ಸೆಲ್ಫ್ ಎನ್ಯುಮರೇಷನ್ ಎಷ್ಟು ಆಗ್ತದೆ ಅಷ್ಟು ನಿಮ್ಗೆ ನೆಕ್ಸ್ಟ್ ನಿಮ್ಗೆ ಗಣತಿ ಈ 1 ದಿನದಲ್ಲಿ ಉಳಿದಿರೋ ಒಂದು ಸೆಲ್ಫ್ ಎನ್ಯುಮರೇಷನ್ ಕೂಡ ನೀವು ನಿಮ್ಮ ಇದರಲ್ಲಿ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ನೀವು ಈಗಾಗಲೇ ಸೆಲ್ಫ್ ಎನ್ಯುಮರೇಷನ್ ಮಾಡ್ಕೊಂಡ್ರೆ ನಿಮ್ಗೆ ಒಂದು ನಿಮ್ಮ ವಾರ್ಡ್ಗಳಲ್ಲಿ ನೀವು ಸೆಲ್ಫ್ ಎನ್ಯುಮರೇಷನ್ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಈಸಿ ಆಗತ್ತೆ ಅಂತ ಹೇಳ್ಬೇಕು.
ಅದೇ ತರ ಇವತ್ತು ಒಂದು ದಿನದಲ್ಲಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ. ಹಾಗೆ ಯಾವುದೇ ರೀತಿ ತೊಡಕುಗಳು ಬಂದ್ರೆ ನಮ್ಮಲ್ಲಿ ಮಾಹಿತಿ ಕೊಡಿ, ಅದಕ್ಕೆ ನಾವು ಬಗೆಹರಿಸಲಿಕ್ಕೆ ನಾವು ಸಿದ್ಧರಿದ್ದೀವಿ. ಇನ್ನು ಹೆಚ್ಚಿನ ಮಾಹಿತಿಗಳು, ಸಂದೇಹಗಳು, ಅದ್ರ ಬಗ್ಗೆ ಸಂಪೂರ್ಣ ಅರಿಯುವಂತ ಮಂಜುನಾಥ್ ಸರ್ ಅವ್ರ ಹತ್ರ ತಿಳ್ಕೊಳ್ಳಿ. ಮತ್ತೆ ನಮ್ಮ ಏನೇ ಬೇರೆ ಇತರ ಕ್ಷೇತ್ರದಲ್ಲಿ ನಿಮ್ಗೆ ಬೇರೆ ತರದಲ್ಲಿ ಜನಗಳಿಂದ ತೊಂದರೆ ಆದಾಗ ಅಂತದಲ್ಲಿ ನಮ್ಗೆ ತಿಳಿಸಿ ನಾವು ಅದನ್ನ ಬಗೆಹರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಗರಸಭಾ ಕ್ಷೇತ್ರ ತರಬೇತುದಾರ KMK ಮಂಜನಾಡಿ ಮಾತನಾಡಿ, ಉಳ್ಳಾಲದಲ್ಲಿ ಶೈಕ್ಷಣಿಕ ಸೇರಿದಂತೆ ಯಾವುದೇ ವಿಚಾರ ಬಂದಾಗಲೂ ಜನರು ಎಲ್ಲ ರೀತಿಯ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಜನಗಣತಿ ಕಾರ್ಯದಲ್ಲಿ ಉಳ್ಳಾಲ ನಗರಸಭೆ ಅತ್ಯುತ್ತಮ ಸಹಕಾರ ನೀಡುತ್ತಿದೆ. ನಗರಸಭೆಯ ಸಿಬ್ಬಂದಿ ಈಗಾಗಲೇ ಮನೆ ಮನೆಗೆ ಭೇಟಿ ಕಾರ್ಯ ನಡೆಸಿದ್ದು, ಇಂದಿನಿಂದ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಈ ತರಬೇತಿ ಮುಗಿದ ನಂತರ ಅಟೆಂಡೆನ್ಸ್ ಸರ್ಟಿಫಿಕೇಟ್ ಕೊಡ್ತಾರೆ. ನಾವು ಅಲ್ಲಿ ಕೊಡ್ಬೇಕಿದ್ದದ್ದು ಅಟೆಂಡೆನ್ಸ್ ಸರ್ಟಿಫಿಕೇಟ್. ಆಲ್ರೆಡಿ ನೀವು ಈಗಾಗಲೇ ಆರ್ಡರ್ ಕಳಿಸ್ಕೊಡ್ತಿದ್ದೇವೆ ಸೆನ್ಸಸ್ ಇದು ಅಲ್ವಾ, ಅದೊಂದು ಆರ್ಡರ್ ಆಗಿದೆ. ಇದು ಅಧಿಕೃತ ಆದೇಶವನ್ನು ಮೊನ್ನೆ ತರಬೇತಿ ಎದ್ದು ಕೊಟ್ಟಿದ್ದಾರೆ 3 ದಿವಸ ಅಲ್ವಾ. ಈಗ ಒಂದು ತಿಂಗಳಿಗೆ ಅಟೆಂಡೆನ್ಸ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದೇವೆ. ಮತ್ತೆ ಅಟೆಂಡೆನ್ಸ್ ಸರ್ಟಿಫಿಕೇಟ್ ಆದ ನಂತರ 16ನೇ ತಾರೀಕು ಆದ ನಂತರ ನೀವು ಮಾಡಿದ್ದೀರಿ ಅಂತ ಚಾರ್ಜ್ ಆಫೀಸರ್ ಅವರು ಅಟೆಂಡೆನ್ಸ್ ಸರ್ಟಿಫಿಕೇಟ್ ಕೊಡ್ತಾರೆ ಆಯಾ ಶಾಲೆಗಳಿಗೆ. ಆದೇಶವನ್ನು ಸಹ ನಮಗೆ ಬೇಕಾಗ್ತದೆ, ಆದೇಶಗಳನ್ನು ಸಹ ಇಟ್ಕೊಳ್ಬೇಕಾಗ್ತದೆ. ಈಗಾಗಲೇ ನಮ್ಮ ಕಮಿಷನರ್ ಅವರು ಉತ್ತಮ ರೀತಿಯಾಗಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪಾಪ ಅವ್ರಿಗೆ ಯಾವುದೇ ನಮ್ಮ ಸಭೆಗೆ ಬರ್ಲಿಕ್ಕೆ ಆಗಲಿಲ್ಲ ಅಂತೇಳಿ ಬಹಳ ಬೇಸರವಿದೆ. ಇವತ್ತು ಅದಕ್ಕಾಗಿ ಅವರು ನಿಂತಿದ್ದಾರೆ. ಮಂಗಳೂರಿನಲ್ಲಿ ಕರೆದಂತ ಸಭೆಗಳಿಗೆ ಹೋಗಲಿ. ನಾವು ಈಗಾಗಲೇ ಹೇಳಿದಾಗೆ ಉಳ್ಳಾಲ ನಗರ ಪಂಚಾಯತ್ ನಮಗೆ ಬಹಳಷ್ಟು ರೀತಿಯಿಂದ, ನಗರಸಭೆಯು ಬಹಳಷ್ಟು ಉತ್ತಮ ರೀತಿಯಿಂದ ಸಹಕಾರವನ್ನು ನೀಡ್ತಾ ಇದೆ. ಮೊನ್ನೆ ನಾವು ಅಲ್ಲಿ ಸಭೆಯಲ್ಲಿ ಹೇಳಿದ್ ಮಾತ್ರ, ಯಾರಾದ್ರೂ ಡೊನೇಷನ್ ಇದ್ದರೆ ನೋಡಿ ಅಂತ ನಾವು ಗೋವಿದಾಸ್ ಇವರ ಹತ್ರ, ನಮ್ಮ ತುಳಸಿರವರು ಮತ್ತು ರೋಗಿ ಹತ್ರ ಹೇಳಿದ್ದೇವೆ. ಆದ್ದರಿಂದ ಕಮಿಷನರ್ ಅವರು ಕೇಳುವುದೇ ಬೇಡ, ನಾವು ಪಂಚಾಯತಿನಿಂದ ಕೊಡ್ತೇವೆ ಅಂತ ನಮಗೆಲ್ಲರಿಗೂ ಕ್ಯಾಪಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಇದು ನಮ್ಮ ಇದರಿಂದ ಬಂದಂತ ವ್ಯವಸ್ಥೆ ಅಲ್ಲ, ಆ ರೀತಿಯಾದಂತ ಉತ್ತಮವಾದಂತ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು ತಿಳಿಸಿದಾಗೆ ಅವರ ಸಿಬ್ಬಂದಿಗಳು ಈಗಾಗಲೇ ಕೆಲವರು ಫೀಲ್ಡಿಗೆ ಹೋಗಿದ್ದಾರೆ. ಯಾಕಂದ್ರೆ ಸೆಲ್ಫ್ ಎನ್ಯುಮರೇಷನ್ ಮಾಡ್ಲಿಕ್ಕೆ ಕೆಲವರದೆಲ್ಲ ಸಾಧಾರಣ ಒಂದು ತುಂಬಾ ಪರ್ಸೆಂಟ್ಗಳು ಆಗಿದೆ. ನಾವು ಮಾತ್ರ ಟೀಚರ್ಸ್ನವರಲ್ಲೇ ಹೋಗ್ಲಿಕ್ಕೆ ಅಥವಾ ಪರಿಚಯಿಸಿಕೊಳ್ಳಿಕ್ಕೆ ಕಷ್ಟ ಆದವರು ಇರ್ಬೋದು. ಆದ್ದರಿಂದ ಪಂಚಾಯತಿನಿಂದ ಆಗುವಂತ ವ್ಯವಸ್ಥೆಯಲ್ಲಿ ಉತ್ತಮ ರೀತಿಯ ಸ್ಪಂದನಗಳು ಬಂದಿದೆ. ನಮ್ಮಲ್ಲಿ ಸಹ ನಮ್ಮ ಇಲಾಖೆಯಿಂದ ಸೆಲ್ಫ್ ಎನ್ಯುಮರೇಷನ್ ಮಾಡ್ಲಿಕ್ಕೆ ನಮ್ಮ ವಿದ್ಯಾರ್ಥಿಗಳ ಪೇರೆಂಟ್ಸ್ ನವರನ್ನ ಕನ್ವಿನ್ಸ್ ಮಾಡಿಕೊಂಡು ಅದು ಮಾಡ್ಬೇಕು ಅಂತ ಹೇಳಿದ್ದಾರೆ. ಅವರ ಗ್ರೂಪಿಗೆ ಹಾಕೊಂಡು ಅಥವಾ ಶಾಲೆಗೆ ಕಳಿಸಿಕೊಂಡು ಅದನ್ನು ಎನ್ಯುಮರೇಷನ್ ಮಾಡಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ನಡೆಯುತ್ತಿದೆ. ಅದರಿಂದ ನಮ್ಮೆಲ್ಲರ ಪರವಾಗಿ ನಾನು ನಮ್ಮ ಕಮಿಷನರ್ ಅವರಿಗೆ ಧನ್ಯವಾದವನ್ನು ಹೇಳ್ತೇನೆ. ಯಾಕಂದ್ರೆ ನಾವು ಮೊನ್ನೆ ತರಬೇತಿಯಲ್ಲಿ ಹೇಳಿದ್ದೀವಿ, ಬಹುಶಃ ನಮ್ಮ ರಾಜ್ಯದಲ್ಲಿಯೇ ಒಂದು ಉತ್ತಮವಾದಂತಹ ಸಹಕಾರವನ್ನು ನೀಡ್ತಾ ಇರುವುದು ಉಳ್ಳಾಲದಲ್ಲಿ. ಯಾವುದೇ ವ್ಯವಸ್ಥೆಗಳಾಗ್ಲಿ, ಅದು ಖಾಲಿ ಸೆನ್ಸಸ್ ಮಾತ್ರ ಅಲ್ಲ, ಮತ್ತೆ ಎಲ್ಲ ನಮ್ಮ ಶೈಕ್ಷಣಿಕ ವ್ಯವಸ್ಥೆಗಳಿಗೂ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಇತರ ನಮ್ಮ ಪ್ರತಿಭಾ ಕಾರಂಜಿ ಇರ್ಬೋದು, ಇತರ ಯಾವುದೇ ವ್ಯವಸ್ಥೆಗಳಿಗೂ ಪ್ರಥಮ ಸ್ಥಾನದಲ್ಲಿ ಇರುವುದು ಉಳ್ಳಾಲ ಹೋಬಳಿ ಮತ್ತು ಉಳ್ಳಾಲ. ಅದೇ ರೀತಿಯಲ್ಲಿ ನಮ್ಮ ಇದರಲ್ಲಿ ನಗರಸಭೆಯಲ್ಲಿ ಅದೀಗ ನಮ್ಮ ಇಲಾಖೆಯವರು ಇಬ್ಬರು, ಅವರು ನಮ್ಮ ಇಲಾಖೆಯ PRP ಆಗಿರೋ ಕಾರಣ ಅವ್ರಿಗೆ ಗೊತ್ತಾಯಿತು, ಪ್ರಶಾಂತ್ ಸರ್ ಅವ್ರಿಗೆ ಗೊತ್ತಿದೆ, ನಮಗೆಲ್ಲರಿಗೂ ಗೊತ್ತಿದೆ. ಉಳ್ಳಾಲ ನಗರ ಸಭೆಯಲ್ಲಿ ಆ ಸೆನ್ಸಸ್ ಅನ್ನ ಯಾವ ರೀತಿಯಲ್ಲಿ ಪ್ರತಿ ಒಬ್ಬರಿಗೂ ಕಾಲ್ ಮಾಡಿಕೊಂಡು, ಯಾರು ಬೇಡ ಅಂತ ಹೇಳಲಿಕ್ಕಿಲ್ಲ, ಪ್ರತಿಯೊಬ್ಬರು ಬೇಕು ಅಂತ ಹೇಳುವಂತ ರೀತಿಯಲ್ಲಿ ಅವರು ಅತ್ಯುತ್ತಮವಾಗಿ ಮಾಡಿದ್ದಾರೆ. ನಮ್ಮಲ್ಲಿ ಏನು ಅಂತ ಹೇಳಿದ್ರೆ, ಕೆಲವರಿಗೆ ಮೊದಲಿಗೆ ಯಾವುದೇ ಒಂದು ಯೋಜನೆ ಬರುವಂತ ಸಮಯದಲ್ಲಿ ನಾವು ಬೇಡ ಅಂತ ಹೇಳೋದು, ಈಗ ಎಲ್ಲರೂ ಅದಕ್ಕೆ ಒಗ್ಗಿಕೊಂಡಿದ್ದಾರೆ. ಆದ್ದರಿಂದ ನಾವು ಎಲ್ಲರೂ ಉಳ್ಳಾಲದ ನಗರಸಭೆಯ ಆ ಸಿಬ್ಬಂದಿಗಳನ್ನ ಅಭಿನಂದಿಸಬೇಕು. ಅದಕ್ಕೆ ಸಂಬಂಧಿಸಿದವರು ಯಾರಿದ್ದಾರೆ ಅವರು ನಾವು ಹೇಳಿಕೊಳ್ಳಿಕ್ಕೆ ಬಹಳಷ್ಟು ಸುಲಭ ಇದೆ. ಆದ್ರೆ ಈಗ ನಮ್ಗೆ ಗೊತ್ತಿದೆ, ಒಂದು ಇದನ್ನು ಯಾವುದನ್ನು ಸೆಲ್ಫ್ ಎನ್ಯುಮರೇಷನ್ ಮಾಡುವಂತ ಸಮಯದಲ್ಲಿ ನಮಗೆ ಎಷ್ಟು ಕಷ್ಟ ಇದೆ ಅಂತ ಹೇಳಿ. ಸೆಲ್ಫ್ ಎನ್ಯುಮರೇಷನ್ ಒಂದು ಮಾಡುವಂತ ಸಮಯದಲ್ಲಿ ಎಷ್ಟು ಕಷ್ಟ ಇತ್ತು, ನಾವು ಅದನ್ನು ಬಿಟ್ಟು ಬಿಟ್ಟಿದ್ದೇವೆ. ಮತ್ತೆ ನಾವು ಸಹ ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಡೆಸ್ಕ್ ಟಾಪಿಗೆ ಕನೆಕ್ಟ್ ಮಾಡಿಕೊಂಡು ನಾವು ಅದನ್ನು ಮಾಡುವಂತ ವ್ಯವಸ್ಥೆಗೆ ನಮ್ಮಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ನಾವು ಮಾಡಿದ್ದೇವೆ. ಆದ್ದರಿಂದ ಪ್ರಶಾಂತ್ ಸರ್ ಮಾತಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ತುಳಸಿ ದಾಸರವರಿದ್ದಾರೆ, ಅವರು ನಮ್ಮೊಟ್ಟಿಗೆ ಮಾತಾಡ್ತಾರೆ. ಯಾಕಂದ್ರೆ ನಾವು ಹೆಚ್ಚು ಚಪ್ಪಾಳೆ ತಪ್ಪಬೇಕಿಲ್ಲ ಅವರಿಗೆ. ನಮಗೆ ಬೇಕಾದಂತಹ ವಾರ್ಡನ್ನ ನಮಗೆ ಹಂಚಿಕೊಟ್ಟು ಬಹಳಷ್ಟು ನಮ್ಮ ಭಾಷೆಯಲ್ಲಿ, ನಮ್ಮ ಶೈಲಿಯಲ್ಲಿ ಅದನ್ನು ಅವರು ಗುರುತಿಸಿದ್ದಾರೆ. ಏನಿದೆ, ಎಲ್ಲಿದೆ ಅಂತ. ನಾನು ಮೊನ್ನೆ ತರಬೇತಿಯ ಸಮಯದಲ್ಲಿ ಹೇಳಿದ್ದೇನೆ, ಅರ್ಥ ಆಗುವವರಿಗೆ. ಅರ್ಥ ಆಗದವರಿಗೆ ಏನ್ ಹೇಳಿದ್ರು ಪ್ರಯೋಜನ ಇಲ್ಲ, ಎಲ್ಲಿ ಹೇಳಿದ್ರು. ಆದ್ದರಿಂದ ಏನ್ ಮಾಡಿದ್ದಾರೆ, ಅದರ ಬದಿಯಲ್ಲಿ ಆ 4 ಭಾಗ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮದ ಆ 4 ಭಾಗದಲ್ಲಿ ಏನಿದೆ ಅಂತೇಳಿ ಅವರು ಹೇಳಿದ್ದಾರೆ. ಅದರಲ್ಲಿ ಯಾವ ಕ್ಲಬ್ಗಳಿದೆ, ಯಾವ ತೋಡು ಇದೆ ಅಲ್ಲಿ, ಅಂದ್ರೆ ಯಾವ ರೀತಿಯಾದಂತ ಲ್ಯಾಂಡ್ ಮಾರ್ಕ್ಗಳಿವೆ ಅಂತೇಳಿ ಸ್ಪಷ್ಟವಾಗಿ ಆ ನಕ್ಷೆಯಲ್ಲಿ ಕೊಟ್ಟಿದ್ದಾರೆ. ಇನ್ನು ಅವರು ಹೇಳ್ತಾ ಇದ್ದಾರೆ, ಬಹುಶಃ
ಹೆಚ್ಚು ಅವರಿಗೆ ಕೆಲಸ ಇರ್ಲಿಕ್ಕಿಲ್ಲ. ಪಂಚಾಯತಿನವರಿಗೆ ಅದು ಬೇಡ ಅಂತೇಳಿ ಈಗಾಗಲೇ ಹೇಳಿದ್ದಾರೆ. ಯಾಕಂದ್ರೆ ಅವರಿಗೆಲ್ಲ ಗೊತ್ತಿದೆ. ನಮ್ಮಲ್ಲಿ ಈಗ ಟೀಚರ್ಸ್ನವರಿಗೆ ಯಾರಿಗೆ ಏರಿಯಾ ಬೇಕು ಅಂತ ಹೇಳುವಂತದ್ದಿದ್ರೆ ಮತ್ತೆ ನಾವು ಅವರನ್ನು ಮೀಟ್ ಆಗೋಣ. ಅದಕ್ಕೆ ಮುಂಚಿತವಾಗಿ ಆ ಏರಿಯಾದ ಬಗ್ಗೆ ಒಂದೆರಡು ಮಾತಾಡ್ಬೇಕು ಅಂತ ಅವರಲ್ಲಿ ಕೇಳಿಕೊಳ್ತೇನೆ. ಈಗಾಗಲೇ ನಿಮಗೆ ಕೊಟ್ಟಂತ ಆರ್ಡರ್ ನಲ್ಲಿ ಡಿಸ್ಕ್ರಿಪ್ಷನ್ ಒಂದು ಮತ್ತೆ ಮ್ಯಾಪಿನ ಬೋರ್ಡರ್ ಒಂದೆಲ್ಲ ಇದ್ರೆ ನೀವು ಚೆಕ್ ಮಾಡಿಕೊಂಡು ರೋಹಿತ್ ನಾಥ್ ಸರ್ ಅವರಿಗೆ ಅದನ್ನು ನಿಮ್ಮ ಆರ್ಡರ್ ನೋಡಿಕೊಂಡು ಹೇಳ್ಬೇಕು. ಮತ್ತೆ ಆಪಿನ ಬಗ್ಗೆ ನೀತಾ ಮೇಡಮ್ ರವರು ಇದ್ದಾರೆ, ಅದರ ಎಕ್ಸ್ಪರ್ಟ್. ನಿಮಗೆ ಏನೆಲ್ಲ ಬೇಕು ಅದರ ಬಗ್ಗೆ ಅವರು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ. ಯಾರಲ್ಲಿ ಎಲ್ಲಿಯಾದರೂ ಬಾಕಿ ಇದ್ರೆ ಈ ಸಭೆ ಮುಗಿದ ನಂತರ ಅವರನ್ನ ಸ್ವಲ್ಪ ನಾವು ಸಂಪರ್ಕಿಸಿದಾಗ ಅದರ ಬಗ್ಗೆ ಅವರು ನಮಗೆ ಹೇಳ್ತಾರೆ. ಮತ್ತೆ ನಿನ್ನೆಯಿಂದ ಒಂದು ವಿಡಿಯೋ ಮತ್ತು ಆಡಿಯೋ ಶೇರ್ ಮಾಡಿದ್ದೇವೆ. ಅದರಲ್ಲಿ ಸಂಪೂರ್ಣ ತರಬೇತಿ ಸಂಕ್ಷಿಪ್ತವಾಗಿದೆ, ಬಹಳಷ್ಟು ನಮಗೆ ಅರ್ಥವಾಗುವಂತ ರೀತಿಯಲ್ಲಿದೆ. ಅದನ್ನು ಮತ್ತು ಇಟ್ಟು ನಾವು ಆಲಿಸುವಂತ ವ್ಯವಸ್ಥೆ ಮಾಡಿದಾಗ ಬಹುಶಃ ಅದಕ್ಕೆ ತರಬೇತಿ ಮತ್ತೆ ಅಗತ್ಯತೆ ಇಲ್ಲ ಅಂತ ಹೇಳ್ತದೆ. ಬಹಳಷ್ಟು ಸುಲಭವಾಗಿ ಸುಲಲಿತವಾಗಿ ನಮಗೆ ಅರ್ಥವಾಗುವಂತ ಭಾಷೆಯಲ್ಲೇ ಕೊಟ್ಟಿದ್ದಾರೆ. ವಿತ್ ವಿಡಿಯೋ ಕೊಟ್ಟಿದ್ದಾರೆ. ಅದನ್ನು ಇನ್ನೊಮ್ಮೆ ನೀವು ನೋಡಿಕೊಳ್ಳಿ. ಎಲ್ಲರೂ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆಗಳು ಇದ್ದಂತ ಸಮಯದಲ್ಲಿಯೂ ನೀವು ಅದನ್ನು ನಮ್ಮ ನಗರಸಭೆಯನ್ನು ಸಂಪರ್ಕಿಸಿದಾಗ ಅದಕ್ಕೆ ಬೇಕಾದಂತ ತಕ್ಕುದಾದಂತ ಸಮಸ್ಯೆ ಪರಿಹಾರಕ್ಕೆ ವ್ಯವಸ್ಥೆ ಮಾಡಬಹುದು. ಈಗ ನೋಡಲ್ ಅಧಿಕಾರಿ ತಹಸೀನ್, ಕ್ಷೇತ್ರ ತರಬೇತುದಾರರು ಡಾಕ್ಟರ್ ಪ್ರಶಾಂತ್ ಕುಮಾರ್ ಕೆಎಸ್, ನಗರಸಭೆಯ ಕಿರಿಯ ಅಭಿಯಂತರ ತುಳಸಿದಾಸ್ ಉಪಸ್ಥಿತರಿದ್ದರು. ಸಮುದಾಯ ಸಂಘಟಕ ರೋಹಿನಾಥ್ ಸ್ವಾಗತಿಸಿದರು. ಈಗಾಗಲೇ ನಿರ್ಮಿಸಿದಂತ ಮಾನ್ಯ ಪೌರಾಯುಕ್ತರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಕ್ಷೇತ್ರ ತರಬೇತುದಾರರಾದ ಶ್ರೀಯುತ ಕೆ ಮಂಜನಾಡಿ ಸರ್ ಅವರೇ, ಸಿಎಂಸಿಯ ಎಲ್ಲ ಸಿಬ್ಬಂದಿ ವರ್ಗದವರೇ, ಹಾಗೂ ಇಲ್ಲಿ ಆಗಮಿಸಿದಂತ ಎಲ್ಲ ಮೇಲ್ವಿಚಾರಕರೇ, ಗಣತಿದಾರರೇ, ಈಗಾಗಲೇ ಸಾಕಷ್ಟು ವ್ಯವಸ್ಥೆಯನ್ನ ಅತ್ಯುತ್ತಮವಾಗಿ ವ್ಯವಸ್ಥೆ ಮಾಡಿ ಮಾಹಿತಿಯನ್ನ ನೀಡುವುದರ ಮೂಲಕ ಈ ಗಣತಿ ಕಾರ್ಯ ಪ್ರಾರಂಭ ಆಗ್ತಾ ಇದೆ. ಯಾವುದೇ ಗೊಂದಲ ಇಲ್ಲ ಅಂತ ಭಾವಿಸ್ತೇನೆ ಸತ್ಯಕ್ಕೆ. ಯಾಕಂತ ಹೇಳಿದ್ರೆ ಏನಾದ್ರೂ ಸಮಸ್ಯೆಗಳು ಗೊಂದಲಗಳು ಬರುವಂತದ್ದು ನಾಳೆ ನಾವು ಆ ಕ್ಷೇತ್ರಕ್ಕೆ ಕಾಲಿಟ್ಟಾಗ. ಈಗ ಮೇಲ್ನೋಟಕ್ಕೆ ನಮ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ. ತರಬೇತಿಯ ವಿಷಯಗಳನ್ನ ನಾವು ಮತ್ತೊಮ್ಮೆ ಪುನಃ ಒಮ್ಮೆ ಅವಲೋಕನ ಮಾಡಿಕೊಂಡು ಏನಾದ್ರು ನೋಟ್ಸ್ ಮಾಡಿಕೊಂಡದ್ದೆಲ್ಲ ಇದ್ರೆ ನೋಡಿಕೊಂಡು ಹೋಗ್ಬೇಕಾಗುತ್ತೆ. ಸ್ವಲ್ಪ ಆಪ್ ಅನ್ನ ಬಳಸುವುದರ ಬಗ್ಗೆ ಅಭ್ಯಾಸ ಮಾಡಿಕೊಂಡು ಹೋಗುವಂತದ್ದು ಇರುವಂತದ್ದು. ಆದ್ರೆ ನಾಳೆ ಮನೆಗಳಿಗೆ ಹೋಗುವಾಗ ಸಮಸ್ಯೆ ಬರುತ್ತೆ ಅಂತ ಖಂಡಿತ ಹೇಳುವುದಿಲ್ಲ. ಯಾಕಂತ ಹೇಳಿದ್ರೆ ಉಳ್ಳಾಲ ಸಿಎಂಸಿಗೆ ಸಂಬಂಧಪಟ್ಟಂತೆ ಈಗ ಸರ್ ಹೇಳಿದ್ರು, ಅವರ ಸಿಬ್ಬಂದಿಗಳೇ ಮನೆಗೆ ಹೋಗಿ ಸೆಲ್ಫ್ ಎನ್ಯುಮರೇಷನ್ ಮಾಡಿಸಿದಾರಂತ ಹೇಳಿ. ಈ ಸೆಲ್ಫ್ ಎನ್ಯುಮರೇಷನ್ ನ ಒತ್ತಡ ಎಷ್ಟಿದೆ ಅಂತ ಹೇಳಿದ್ರೆ, ಪ್ರತಿದಿನ ಡಿಡಿಪಿ ಅವರು ಗೂಗಲ್ ಮೀಟ್ ಮಾಡಿಕೊಂಡು ಯಾಕೆ ಆಗ್ಲಿಲ್ಲ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ನಮ್ಮಲ್ಲಿಯೂ ಇಲ್ಲ. ನಾವು ತರಬೇತಿಯಲ್ಲಿ ಹೇಗೆ ಹೇಳಿದರೆ ನಮ್ಮ ಆಕ್ಟ್ಸ್ ಗಳು ಹೇಗೆ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಸೆಲ್ಫ್ ಎನ್ಯುಮರೇಷನ್ ಪ್ಯೂರ್ಲಿ ಪರ್ಸನಲ್, ಅವರವರ ಮಾಹಿತಿಯನ್ನ ತುಂಬುವಂತದ್ದು, ಯಾರಿಗೂ ಗೌಪ್ಯವಾಗಿರುವಂತ ಮಾಹಿತಿ ಯಾರಿಗೂ ಶೇರ್ ಮಾಡೋದಿಲ್ಲ ಅಂತ ನಮ್ಮ ಆಕ್ಟ್ಸ್ ಗಳು ಇದ್ರ ಬಗ್ಗೆ ಹೇಳುದು. ಇದರ ಪ್ರೈವೇಸಿ ಬಗ್ಗೆ ಆಕ್ಟ್ಸ್ ಗಳು ತುಂಬಾ ಇದೆ, ತರಬೇತಿಯಲ್ಲಿ ನಾವು ಕೇಳಿದ್ದೇವೆ. ಆದ್ರೆ ನಮ್ಮ ಮೇಲೆ ಒತ್ತಡವೇ ಹೇಗಿತ್ತು ಅಂತ ಹೇಳಿದ್ರೆ, ಒಂದ್ ಕಡೆ ಕ್ಯಾಂಪ್ ಮಾಡಿ ಪೋಷಕರನ್ನ ಕರೆಸಿ ಕ್ಯಾಂಪ್ ಮಾಡಿ ಮುಖ್ಯ ಶಿಕ್ಷಕರು, ಶಾಲೆಯ ಶಿಕ್ಷಕರೆಲ್ಲ ಆ ಪೋಷಕರಿಗೆ ಇನ್ ಕೇಸ್ ಗೊತ್ತಿಲ್ಲದಿದ್ರೆ ನಿಮ್ಮ ಇದರಲ್ಲಿ ಎನ್ಯುಮರೇಷನ್ ಮಾಡಿ ಅಂತ ಹೇಳಿದ್ರು. ನಮ್ಮ ಮೊಬೈಲ್ ಅಲ್ಲ ಸಿಸ್ಟಮ್ ಅಲ್ಲ ಮಾಡ್ಬೋದು. ಈ ಒತ್ತಡ ಎಷ್ಟಿತ್ತು ಅಂತ ಹೇಳಿದ್ರೆ, ನಮ್ಮ ಮೊನ್ನೆ BRC ಅಲ್ಲಿ ಯಾವ ಸಿಸ್ಟಮ್ ಕೂಡ ಫ್ರೀ ಇಲ್ಲ. ಸಣ್ಣ ಒಂದು ಪ್ರಿಂಟ್ ಕೊಡುವಂದ್ರೆ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ BO ಸರ್ ಎಷ್ಟೊಂದು ಜನ ಆಫೀಸಿಗೆ ಬರ್ತಾರೆ, ಅವರ ಆಫೀಸಿನ ಸಿಬ್ಬಂದಿಗಳು ಎಷ್ಟು ಜನ ಇದ್ದಾರೆ, ಇದು ನಾನು ಹೇಳ್ತಾ ಇರುವಂತದ್ದು. ಸಿಬ್ಬಂದಿಗಳು ಎಷ್ಟಿದ್ದಾರೆ ಎಲ್ಲರನ್ನ ಕಳಿಸಿಬಿಟ್ರು. ಮಾಡಿ ಹೇಳುವಾಗ ಎಲ್ಲ ನಾವು ಎಜುಕೇಟೆಡ್, ಯಾರಿಗೂ ಆ ಮೊಬೈಲ್ ಅಲ್ಲಿ ಒಂದು ಸಣ್ಣ ಸೆಲ್ಫ್ ಎನ್ಯುಮರೇಷನ್ ಮಾಡುವಂತ ಗೊತ್ತಿದ್ರು ರಿಸ್ಕ್ ಬೇಡ. ಎಲ್ಲರೂ ಸರ್ ಹೇಳಿದ್ದಕ್ಕೆ ಓಡಿ ಬಂದ್ರು. 4 ಸಿಸ್ಟಮ್ ಅಲ್ಲಿ ಕೂರಿಸಿ ಇಡೀ BO ಆಫೀಸಿನ ಸ್ಟಾಫ್, ಇನ್ಯಾರಾದ್ರು ಬರ್ತಾರಲ್ಲ BO ಆಫೀಸಿಗೆ ಕೆಲಸಕ್ಕೆ, ಅವರದ್ದು ಕೂಡ ನಾವು ಈ ಡೆಸ್ಕ್ ಟಾಪ್ ಗಳಲ್ಲಿ ಮಾಡಿದ್ವಿ. ಗೊತ್ತಾಯ್ತಾ? ಮೊಬೈಲ್ಗೆ OTP ಬರುತ್ತೆ ಅಷ್ಟೇ. ಅವರ ಮೊಬೈಲ್ ಅನ್ನ ಎಂಟ್ರಿ ಮಾಡಿದ್ದ ನಂಬರ್ ಹಾಕಿದ್ವಿ, OTP ಬರುತ್ತೆ. ಮನೆಯನ್ನ ಲೊಕೇಟ್ ಮಾಡ್ಲಿಕ್ಕೆ ಕೆಲವರ ಮನೆ ನಮ್ಗೆ ಪಿನ್ ಮಾಡ್ಲಿಕ್ಕೆ ಸಿಗ್ಲಿಲ್ಲ, ಒಂದಿಬ್ಬರದು. ಆ ಒಂದಿಬ್ಬರು ನಮ್ಮ ಸ್ಟಾಫ್ ಅನ್ನ ಬಿಟ್ಟು ಉಳಿದವರೆಲ್ಲರದು ಮಾಡಿ ಐಡಿಯನ್ನ ಶೇರ್ ಮಾಡಿದ್ವಿ. ಎಲ್ಲ ಆದ ನಂತರ ಸಿಬ್ಬಂದಿಗಳದಾಯ್ತು, ಬಂದಂತ ಶಿಕ್ಷಕರನ್ನ ಕೇಳಿದ್ವಿ, ಶಾಲೆಗಳಿಂದ ಒಂದಿಷ್ಟು ಮಾಹಿತಿಯನ್ನ ಪಡ್ಕೊಂಡಿದ್ವಿ. ಶಾಲಾ ಅಂದ್ರೆ ಶಿಕ್ಷಕರ ಸಂಖ್ಯೆಯನ್ನ ಕೊಟ್ಟು ಟಾರ್ಗೆಟ್ ಇಷ್ಟಿದ್ದಾರೆ ಟೀಚರ್ಸ್, ಇಷ್ಟ ಆಗ್ಬೇಕು ಅಂತ ಹೇಳಿ ಈ ಸೆಲ್ಫ್ ಎನ್ಯುಮರೇಷನ್ ನ ಒಂದು ಒತ್ತಡ ಅಂತ ಹೇಳ್ತಾ ಇದ್ದೇನೆ. ಅದರ ನಂತರ ಈಗ ನಮ್ಮ DDP ಅವರು ಮೊನ್ನೆ ಯಾವ ರೀತಿ ಖಡಕ್ ಮಾತನಾಡಿದ್ರು ಅಂತ ಹೇಳಿದ್ರೆ,
ಮುಖ್ಯ ಶಿಕ್ಷಕರು ಪೇರೆಂಟ್ಸ್ ಗೂಗಲ್ ಮೀಟ್ ಮಾಡಿ ಅವರನ್ನ ಕರೆಸಿ ಕ್ಯಾಂಪ್ ಮಾಡಿ ನೀವು ಅಲ್ಲಿ ಅವರಿಗೆ ಮಾಡ್ಬೇಕು ಅಂತ ಹೇಳಿದಾಗ ಒಬ್ಬರು ಸ್ವಲ್ಪ ಮೊನ್ನೆ ಸ್ವರ ಎತ್ತಿದ್ರು. ನಾನು ಕ್ಷೇತ್ರ ತರಬೇತುದಾರನಾಗಿ ಕೆಲಸ ಮಾಡಿದ್ದೇನೆ. ನಮ್ಮ ಈ ರೀತಿ ಆಕ್ಟ್ಸ್ ಇರುವ ಕಾರಣ ಅದು ತಪ್ಪಾಗುತ್ತೆ. ನಾವು ಯಾರೋ ಮತ್ತೊಬ್ಬರ ಇದು ಮೊಬೈಲ್ ಐಡಿಯನ್ನ ಹಾಕಿಕೊಂಡು ನಂಬರ್ ಅನ್ನ ಹಾಕಿಕೊಂಡು ಎಂಟ್ರಿ ಮಾಡಿಕೊಂಡು ಐಡಿಯನ್ನ ಇಟ್ಕೊಳ್ಳುವಂತದ್ದು ಇದು ತಪ್ಪಾಗುತ್ತೆ. ಅವರವರೇ ಮಾಡ್ಲಿ ಅಂತ ಹೇಳುವಾಗ ಈ ವಿಷಯ ನಮ್ಮ ಮಾನ್ಯ ಉಪನಿರ್ದೇಶಕರು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತೇನೆ ಅಂತ ಹೇಳಿ ಆ ಮೀಟಿಂಗ್ ಅಲ್ಲಿಗೆ ಮುಗೀತು. ಅದರ ನಂತರ ಕೂಡ ಇನ್ನೂ ಒತ್ತಡ ಮುಗ್ದಿಲ್ಲ. ನಿನ್ನೆ ಅಷ್ಟೇ ನಮ್ಮ ಮ್ಯಾಕ್ಸಿಮಮ್ ಪೋಷಕರು ಮಾಡಿದ ಸಂಖ್ಯೆ ನಾವು ಕೊಟ್ಟಿದ್ದೇವೆ. ನಿನ್ನೆ ನಮ್ಮ ಉಳ್ಳಾಲದಲ್ಲಿ ಮಂಗಳೂರಲ್ಲಿ ಸೇರಿ ಮೊನ್ನೆವರೆಗೆ ನಾವು 1600 ಟಾರ್ಗೆಟ್ ಅವರಿಗೆ ರೀಚ್ ಆಗಿ ಕೊಟ್ಟಿದ್ವಿ. ನಿನ್ನೆ ಪೋಷಕರ ಸಂಖ್ಯೆ ಕೊಟ್ಟಾಗ ಮತ್ತೊಂದಿಷ್ಟು ಸಂಖ್ಯೆ ಆಗಿದೆ. ಈಗ ನನ್ನ ಒಂದು ಅನಿಸಿಕೆ, ಎಲ್ಲರಿಗೆ ಒತ್ತಡ ಹಾಕಿ ಮಾಡಿದಾಗ ಈಗ ನಾವು ಮಾಡಿದ್ದೇವೆ, ಸರಿ ಸಿಗದ ಒಂದಿಬ್ಬರನ್ನ ಬಿಟ್ಟಿದ್ದೇವೆ, ತೊಂದ್ರೆ ಇಲ್ಲ ಅಂತ ಹೇಳಿ, ಮನೆಯನ್ನ ಪಿನ್ ಮಾಡ್ಲಿಕ್ಕೆ ಆಗದಿದ್ದಾಗ ಬೇಡ ಅಂತ ಹೇಳಿ ಈಗ ಮಾಡ್ಬೇಕಂತ ಹೇಳಿದ ಒತ್ತಡದಲ್ಲಿ ಪೋಷಕರು ಸರಿಯಾಗಿ ಲೊಕೇಟ್ ಮಾಡದಿದ್ದಾಗ ವಾಪಸ್ ನಾವು ಮನೆಗೆ ಹೋದಾಗ ನಮ್ಗೆ ಅಷ್ಟೇ ಕೆಲಸ ಇದೆ. 15 ನಿಮಿಷ ಬೇಕಾಗ್ತಿತ್ತು, ಅದನ್ನ ನಾವು ತಪ್ಪಿಸ್ಲಿಕ್ಕೆ ಇದನ್ನ ಮಾಡಿದ್ದೇವೆ. ಇನ್ನು ಹೋದಾಗ ಒಂದು 10 ನಿಮಿಷದಲ್ಲಿ ಮುಗಿಸಿ ಬರ್ಬಹುದಿತ್ತೇನ, ಆದ್ರೆ ಸರಿ ಮಾಡಿದ್ರೆ ಓಕೆ, ಇಲ್ಲದಿದ್ರೆ ಮತ್ತೊಮ್ಮೆ ಮಾಡುವಂತ ಕೆಲಸ ಖಂಡಿತ ಇದೆ. ಈಗ ನಾನು ಇದನ್ನ ಯಾಕೆ ಹೇಳ್ತಿದ್ದೆ, ನಾವು 4 ಕಂಪ್ಯೂಟರ್ ಅಲ್ಲಿ ಕೂತು ಮಾಡಿದ್ವಿ. ಆಗ ನಾವು ಮಾಡುವಾಗ ಅದೇ ಮನೆ ಅಂತ ಗುರುತಿಸಿದ್ರು. ನಮ್ಮ ಸ್ಟಾಫ್ ಒಂದಿಪ್ಲಿಗೆ ಇವತ್ತವರೆಗೂ ಮನೆ ಸಿಗ್ತಾ ಇಲ್ಲ ಅವ್ರಿಗೆ. ಹಾಗಾಗಿ ಮತ್ತೆ ಅಲ್ಲಿ ರೀಸನ್ ಇದ್ದಾಗ ಕಾರಣ ಹಾಕಿದ್ದೇವೆ. ಈಗ ನಮ್ಗೆ ಅಂತ ಕಷ್ಟ ಆಗ್ತಿಲ್ಲ. ನಿನ್ನೆ ನಾನು ಮಹಾನಗರ ಪಾಲಿಕೆಗೆ ಹೋಗಿದ್ದೆ. ನಮ್ಮ ಎಲ್ಲ ಕಲೀಗ್ಸ್ ಮತ್ತೆ ಇರುವ ನಮ್ಮ ಕೆಲವು ಟೀಚರ್ಸ್ಗೆ ನಿನ್ನೆ ಅಲ್ಲಿ ಕಿಟ್ ವಿತರಣೆ ಇತ್ತು. ಅಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ, ವರ್ಕ್ ಪ್ಲೇಸ್ ಒಂದಿದೆ, ಮೊನ್ನೆ ಗಣತಿ ಹಾಗೆ ಆಗಿದೆ. ವರ್ಕ್ ಪ್ಲೇಸ್ ಒಂದ್ ಕಡೆ ಕೊಟ್ಟಂತ, ಈಗ ಗಣತಿಗೆ ಅವರ ಏರಿಯಾ ಒಂದ್ ಕಡೆ ಆಗಿದೆ, ಎಲ್ಲೆಲ್ಲೋ ಕೊಟ್ಟಿದ್ದಾರೆ. ಮೊನ್ನೆ 4-5 ದಿನದಿಂದ ನಮ್ಮ ತರಬೇತಿ ನಡೀತಾ ಇತ್ತು. ಟೀಚರ್ಸ್ಗೆ ಗೊತ್ತಿದೆ, MTip ಎಲ್ಲರೂ ಕೇಳಿಕೊಂಡು ಹೋಗುದು ಯಾಕೆ, ಡ್ಯೂಟಿ ಚೇಂಜ್ ಮಾಡ್ಲಿಕ್ಕೆ, ಅದೇ ಏರಿಯಾ ಚೇಂಜ್ ಮಾಡ್ಲಿಕ್ಕೆ. ಎಷ್ಟು ಕೆಲಸ ಆಗಿದೆ ಅಂಥದ್ದಿಲ್ಲಿ ಒಂದೇ ಒಂದು ಯಾವುದೇ ಇನ್ಸಿಡೆಂಟ್ ಆಗ್ಲಿಲ್ಲ. ಪರಿಚಯ ಇರುವಂತಹ ಶಾಲೆ ಹತ್ತಿರದ ಏರಿಯಾನ, ಯಾಕಂದ್ರೆ ರೋಹಿನಾಥ್ ಸರ್ ನಂಗೆ ಕಾಲ್ ಮಾಡುವಾಗ ನಾನು ನೋಡಿದ್ದೇನೆ, ತುಂಬಾ ಯೋಚಿಸಿ ಆ ಟೀಚರ್ಸ್ಗೆ ಕಾಂಟ್ಯಾಕ್ಟ್ ಆಗಿ ಆಗ್ಬಹುದಾ ಕೇಳಿ ಶಾಲೆ ಹತ್ತಿರ ಏರಿಯಾವನ್ನ, ಮತ್ತೆ ಮನೆಗಳು ನಮ್ಮಲ್ಲಿ 200ರಷ್ಟು ಮನೆಗಳಲ್ಲಿ ಸಿಕ್ಕಿದೆ. ಅಂತ ಪರಿಸ್ಥಿತಿ ಇಲ್ಲಿ ಬರ್ಲಿಲ್ಲ. ಲಿಸ್ಟ್ ನೋಡಿ, ಮ್ಯಾಕ್ಸಿಮಮ್ 180, 170 ಏನೋ ಇದೆ. ಹೆಚ್ಚು ಮನೆಗಳಿಲ್ಲ ಅಲಾಟ್ ಆದದ್ದು. ನಮ್ಮ ಉಳ್ಳಾಲ CMC ಹೇಳ್ತಿದ್ದೇನೆ. ನಮ್ಮಲ್ಲಿ ಅಲ್ಲಿ ಬಂದಂತದ್ದು ಎಲ್ಲ ರೂರಲ್ ಏರಿಯಾ ಮತ್ತೆ ಅರ್ಬನ್ ಅಲ್ಲಿ ಸಿಟಿ ಕಾರ್ಪೊರೇಷನ್ ಅಲ್ಲಿ 200 ವರೆಗೂ ದಾಟಿದೆ ಮನೆಗಳು. ಸೊ ಹಾಗಾಗಿ ಇಲ್ಲಿ ಯಾವುದೇ ಸಮಸ್ಯೆ ಆಗ್ಲಿಕ್ಕಿಲ್ಲ. ಒಂದು ಸಣ್ಣ ಯೂನಿಟ್ ಅಲ್ಲಿ ಉತ್ತಮವಾದಂತ ವ್ಯವಸ್ಥೆ ಮಾಡಿದ್ದಾರೆ, ಮತ್ತೆ ಪರಿಚಯದ ಏರಿಯಾ ಕೊಟ್ಟಿದ್ದಾರೆ. ಇನ್ನೊಂದು ಅಲ್ಲಿ ನೀವು ನೋಡಿರ್ಬೋದು, ಎಕ್ಸ್ ಕೌನ್ಸಿಲರ್ಸ್ ನ ಒಂದು ಲಿಸ್ಟ್ ಹಾಕಿದ್ದಾರೆ ಅಲ್ವಾ ನಮ್ಮ ಗ್ರೂಪ್ ಅಲ್ಲಿ. ಇನ್ ಕೇಸ್ ನಮ್ಗೆ ಏನಾದ್ರು ಸಮಸ್ಯೆ ಬಂದ್ರೆ ಅವರನ್ನ ಕಾಂಟ್ಯಾಕ್ಟ್ ಆದ್ರೆ ಅವ್ರು ಖಂಡಿತ ನಮ್ಗೆ ಈ ಮ್ಯಾಪ್ ಮಾಡುವಾಗ ಹೋಗಿ ಫಸ್ಟ್ ನಾವು ಬಿಗಿನಿಂಗ್ ಅಲ್ಲಿ ಸ್ಟಾರ್ಟ್ ಮಾಡುವಂತದ್ದಿದೆ ಅಲ್ಲ, ಮನೆಯನ್ನ ಗುರುತಿಸ್ಲಿಕ್ಕೆ ಖಂಡಿತ ಅವರು ಹೆಲ್ಪ್ ಮಾಡುವವರು. ಇಷ್ಟೊಂದು ಸಹಕಾರ ನಾನು ನಿಜ ಇಲ್ಲಿ ಹೊಗಳ್ತಾ ಇದ್ದೇನೆ ಅಂತ ನೀವು ತಿಳ್ಕೊಳ್ಬಹುದು. ತುಂಬಾ ವ್ಯವಸ್ಥಿತವಾದಂತ ರೀತಿಯಲ್ಲಿ ಆಯೋಜನೆ ಮಾಡಿದ್ದಾರೆ ಈ ಸೆನ್ಸಸ್ ಕಾರ್ಯವನ್ನ. ಖಂಡಿತ ಯಾವುದೇ ಸಮಸ್ಯೆ ಬರ್ಲಿಕ್ಕಿಲ್ಲ. ಏನಾದ್ರೂ ಅಲ್ಪ ಸ್ವಲ್ಪ ಸಣ್ಣ ಪುಟ್ಟ ನಾಳೆ ಫೀಲ್ಡಿಗೆ ಹೋಗುವಾಗ ಗೊತ್ತಾದ್ರೆ ಖಂಡಿತ ಅದನ್ನ ಬಗೆಹರಿಸಲಿಕ್ಕೆ ಈ ತಂಡ ಸಿದ್ಧ ಇದೆ. ಹಾಗಾಗಿ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟವರಿಗೆ ಮತ್ತೊಮ್ಮೆ ವಂದಿಸುತ್ತಾ ತಾವೆಲ್ಲರೂ ನಾವು ಸೇರಿ ನಾಳೆ ನಮ್ಮ ಫೀಲ್ಡಿಗೆ ಹೋಗ್ತಾ ಇದ್ವಿ. ಎಲ್ಲರಿಗೆ ಶುಭವಾಗ್ಲಿ. ನಮ್ಮ ಗಣತಿ ಕಾರ್ಯ ಸುಸೂತ್ರವಾಗಿ ನಡೀಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ನಾಳೆಯಿಂದ ಆಕ್ಚುಯಲ್ ಸೆನ್ಸಸ್ ಸ್ಟಾರ್ಟ್ ಆಗ್ತಿದೆ. ಆಲ್ಮೋಸ್ಟ್ 50% ನಮ್ಮ ಸಿಬ್ಬಂದಿಗಳಿದ್ದಾರೆ. ಹಾಗಾಗಿ ಈ ಸಲ ಏನು ಕಷ್ಟ ಆಗ್ಲಿಕ್ಕಿಲ್ಲ ಅಂತ ಅನ್ಸ್ಕೊಂಡಿದ್ದೇನೆ. ಯಾಕೆಂದ್ರೆ ಧೈರ್ಯ ಗೊತ್ತು, ಬಟ್ ಹೊರಗಿನಿಂದ ಬಂದವರು. ಸೊ ನಿಮ್ಮ ಏರಿಯಾ ಸಿಕ್ಕಿದ ಗೊತ್ತಿಲ್ಲ, ಬಟ್ ನಾವು ಏನ್ ಮಾಡ್ತೇವೆ ಅಂತ ಹೇಳಿದರೆ ಖಂಡಿತ ಪ್ರತಿ ಬ್ಲಾಕ್ ವೈಸ್ ಹೋಗ್ತೇವೆ ಈಗ. ಸೊ ಬ್ಲಾಕ್ 1ರಿಂದ ಬ್ಲಾಕ್ 89, 88. ಸೊ 88 ಜನರಲ್ಲೂ ಕೇಳ್ತೇವೆ ಏರಿಯಾ ಪರಿಚಯ ಉಂಟಾ ಇಲ್ವಾ, ಯಾವ ರೀತಿ ಹೋಗ್ಬೋದು ಅಂತ. ಕನ್ಸರ್ನ್ ಎಕ್ಸ್ ಕೌನ್ಸಿಲರ್ಸ್ ಇದ್ದಾರೆ, ಅವರ ಹೆಲ್ಪ್ ತಗೊಳ್ಬೇಕಾಗ್ತದೆ ನಾವು. ಸೊ ಹಾಗಾಗಿ ಒನ್ ಬೈ ಒನ್ ಹೋಗುವಂತ ನಾನು ರೋಹಿನಾಥ್ ಹೇಳಿದ ಹಾಗೆ. ಸೊ ಖಂಡಿತ ನಮ್ಮ ಕಡೆಯಿಂದ ಎಲ್ಲ ಸಹಕಾರವನ್ನು ಕೊಡ್ತೇವೆ, ಇಂಡಿವಿಜುವಲ್ ಆಗಿ ಕೊಡ್ತೇವೆ. ಯಾಕೆಂದ್ರೆ ಇದು ಟೀಮ್ ವರ್ಕ್. ಸೊ ಒಂದು ಬಾಕಿ ಆದ್ರೂ ಉಳ್ಳಾಲ ನಗರಸಭೆ ಬಾಕಿ ಆಗಿದೆ ಅಂತ ಕಂಪ್ಲೇಂಟ್ ಬರ್ತದೆ. ಹಾಗಾಗಿ ಪ್ರತಿಯೊಂದನ್ನು ಅಟೆಂಡ್ ಮಾಡ್ತೇವೆ, ಇಂಡಿವಿಜುವಲ್ ಆಗಿ ಹೋಗ್ತೇವೆ.
ಏನಿಲ್ಲ, ಒಂದು 2 ನಿಮಿಷ. ಆ, ಈಗ ಹೇಳಿದ ಹಾಗೆ ಟ್ರೈನಿಂಗ್ ಅಲ್ಲಿ ಇದ್ದಂತ ವಿಷಯಗಳ ಬಗ್ಗೆ ಮತ್ತೇನು ಹೇಳ್ಬೇಕಾದ ಅಗತ್ಯ ಇಲ್ಲ ಅಂತ ಭಾವಿಸ್ತೇನೆ ನಾನು. ಎಲ್ಲರಿಗೂ ಆ ಸಾಹಿತ್ಯ ಕೊಟ್ಟದನ್ನ ಒಮ್ಮೆ ಎಲ್ಲರೂ ನೋಡಿರ್ತೀರಿ, ಓದಿರ್ತೀರಿ. ಅದ್ರಲ್ಲಿ ಇದ್ದಂತದ್ದು ಏನಾದ್ರೂ ಡೌಟ್ಸ್ ಇದ್ರೆ ಖಂಡಿತ ಒಮ್ಮೆ ಚರ್ಚೆ ಮಾಡಬಹುದು. ಅದನ್ನು ಹೊರತುಪಡಿಸಿ ಟ್ರೈನಿಂಗ್ ಅಲ್ಲಿ ಹೇಳಿದ ಹಾಗೆ ಕಲರ್ ಸಿಕ್ಕಿದ್ರೆ ಸ್ವಲ್ಪ ಒಳ್ಳೇದಿತ್ತು. ಬ್ಲಾಕ್ ಅಂಡ್ ವೈಟ್ ಸಿಕ್ಕಿದ್ರೆ ನಮ್ಗೆ ಕಾಪಿ ಮ್ಯಾಪ್ ಇದು. ಇನ್ನು ನೀವು ಪ್ರಿಂಟ್ ಔಟ್ ತೆಗೆಯುವುದಿದ್ರೆ, ಕಲರ್ ಕಾಪಿ ಬೇಕು ಅಂತ ಇದ್ರೆ, ನೀವು ಲಾಗಿನ್ ಆದ ನಂತರ, ನಿಮ್ಮ ಪರ್ಸನಲ್ ಲಾಗಿನ್ ಅಲ್ಲಿ ಲಾಗಿನ್ ಆದ ನಂತರ HLB ಮ್ಯಾಪ್ ಅನ್ನ ಪ್ರಿಂಟ್ ಔಟ್ ತೆಗಿಲಿಕ್ಕೆ ಅಲ್ಲಿ ಆಪ್ಷನ್ ಉಂಟು. ಅದನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ಔಟ್ ತಗೊಳ್ಬಹುದು. ಇಲ್ಲಿ ಕ್ಲಿಯರ್ ಆಗಿ ಉಂಟು. ಮ್ಯಾಪ್ ಡಿಸ್ಕ್ರಿಪ್ಷನ್ ಅಲ್ಲಿ ಮೇಲ್ಗಡೆ ಯಾವ ಏರಿಯಾ ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ಏರಿಯಾವನ್ನು ಪರಿಚಯ ಮಾಡಿಕೊಳ್ಳಿಕ್ಕೆ ಅದನ್ನ ಬಳಸಿಕೊಳ್ಬಹುದು. ಮೇಲೆ ಕೊಟ್ಟಂತದ್ದು ಡಿಸ್ಕ್ರಿಪ್ಷನ್ ಆಫ್ ದ ಹೌಸ್ ಲಿಸ್ಟಿಂಗ್ ಬ್ಲಾಕ್ ಹೇಳಿಕೊಟ್ಟಿದ್ದಾರೆ. ಅದನ್ನ ನೋಡಿಕೊಂಡು ಮಾಡಬಹುದು. ID ಕಾರ್ಡ್ ಕ್ಲಿಯರ್ ಆಗಿ ಉಂಟು. ಹೇಳಿದ ಹಾಗೆ ನಿಮ್ಮ ಐಡೆಂಟಿಟಿಯನ್ನು ತೋರಿಸಲಿಕ್ಕೆ ಬೇಕಾದಂತ ರೀತಿಯಲ್ಲಿ ID ಕಾರ್ಡ್ ಅನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ. ಇನ್ನೇನು ಕೊಡ್ಲಿಕ್ಕೆ ಬಾಕಿ ಇಲ್ಲ ಅಂತ ಭಾವಿಸ್ತೇನೆ ನಾನು. ಮತ್ತೆ ಅದರ ಬಗ್ಗೆ ಒಂದು ನೀತಾ ಮೇಡಮ್ ಆಗಿರ್ಬೋದು, ರೋಹಿನಾ ಸರ್ ಕ್ಲಾರಿಟಿ ಕೊಡ್ಬೇಕು. ಮ್ಯಾಪ್ ಮಾಡುವಂತದ್ದು ಆ ಪುಸ್ತಕದಲ್ಲಿ ಕೊಟ್ಟಂತ ಕಾಪಿಯನ್ನೇ ಬಳಸಿಕೊಂಡು ಮ್ಯಾಪ್ ಮಾಡುವಂತದ್ದು ಹೇಳಿ ಈಗ ಹೋಗುದ್ರ ಮೊದಲು ಅದನ್ನು ಕನ್ಫರ್ಮ್ ಮಾಡಿ ಹೇಳ್ತಾರೆ. ಈಗ ಬೇರೆ ಬ್ಲಾಕ್ ಅಲ್ಲಿ ಬೇರೆ ತಾಲೂಕುಗಳಲ್ಲಿ ಸಹ ಅದನ್ನ ಕನ್ಫರ್ಮ್ ಮಾಡಿ ನೋಡಿದ್ದೀನಿ ನಾನು. ಎಲ್ಲಿಯೂ ಕೊಡ್ಲಿಲ್ಲ, ಬ್ಲಾಂಕ್ ಲೇಔಟ್ ಕೊಡ್ಲಿಲ್ಲ ಮ್ಯಾಪ್ ಮಾಡ್ಲಿಕ್ಕೆ ಬೇಕಾದಂತದ್ದು. ಎಲ್ಲಿ ಕೊಟ್ಟಿದ್ದಾರೆ ಮೇಡಮ್? ಇಲ್ಲಿ ಸೋಮೇಶ್ವರದಲ್ಲಿ ಕೊಟ್ಟಿದ್ದಾರಂತೆ. ಆದ್ರಿಂದಾಗಿ ಅದರ ಬಗ್ಗೆ ಕೊಡುವ ಬಗ್ಗೆ ನಗರಸಭೆಯಿಂದ ರೋಹಿಣತ್ ಸರ್ ಒಂದು ಹೇಳ್ಬೇಕು. ಅದನ್ನ ಮ್ಯಾಪ್ ಏನಾದ್ರು ಕೊಡ್ಲಿಕ್ಕೆ ಉಂಟಾ ಅನ್ನುವಂಥದ್ದನ್ನ, ಲೇಔಟ್ ಮ್ಯಾಪ್ ಬ್ಲಾಂಕ್ ಆದಂತದ್ದು ಬರ್ಲಿಲ್ಲ. ಅಲ್ಲಿ ಅವರೇ ಪ್ರಿಂಟ್ ಔಟ್ ಮಾಡಿ ಕೊಟ್ಟದ್ದಾಗಿರ್ಬೋದು. ಕೊಟ್ಟಿದ್ದಾರೆ, ಜಂಬೋ ಪ್ರಿಂಟ್ ದೊಡ್ಡ ಕಾಪಿ ಕೊಟ್ಟಿದ್ದಾರಂತೆ ಅಲ್ಲಿ. ಹೌದಾ? ಅಲ್ಲಿ ಅವರೇ ಪ್ರಿಂಟ್ ಔಟ್ ಮಾಡಿ ಪ್ರಿಂಟ್ ಕೊಟ್ಟಿರಬಹುದು. ಅದು ಸಾಧ್ಯ ಇದ್ರೆ ಕೊಟ್ರೆ ನಿಮ್ಗೆ ಹೇಗೂ ಈಗ ಒಂದು ಬ್ಲಾಂಕ್ ಉಂಟು ನಿಮ್ಮಲ್ಲಿ. ಫೈನಲ್ ಕಾಪಿಯನ್ನು ಸಬ್ಮಿಟ್ ಮಾಡುವ ಮೊದಲು ಇಲ್ಲಿಂದಲೇ ಕಲೆಕ್ಟ್ ಮಾಡುವಂತ ವ್ಯವಸ್ಥೆ ಆಗಿದ್ರೆ ಅದನ್ನ ಹೇಳ್ತಾರೆ. ಈಗ ಹೋಗುದ ಮೊದಲನ್ನು ಕನ್ಫರ್ಮ್ ಮಾಡಿಕೊಳ್ಳೋಣ ನಾವು ಅದನ್ನ. ಮತ್ತೆ ಆಪ್ ನ ಬಗ್ಗೆ ಈಗಲೂ ಗ್ರೂಪಿಗೆ ಒಂದು ಹೊಸ ಲಿಂಕ್ ಹಾಕಿದೆ. ನಿಮ್ಮ ಮೊದಲಿದನ್ನ ಬಿಟ್ಟು ಈಗ ಹಾಕಿದಂತ ಲಿಂಕ್ ಅನ್ನು ಬಳಸಿಕೊಂಡು ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಯೂಸರ್ ID ಪಾಸ್ವರ್ಡ್ ತುಂಬಾ ಸಲ ಅದು ಆಗದಿದ್ದು ಲಾಗಿನ್ ಆಗ್ಲಿಕ್ಕೆ ಸಾಧ್ಯ ಆಗದೇ ಇದ್ರೆ ಮತ್ತೆ ಪ್ರಯತ್ನ ಪಡಬೇಡಿ. ಮತ್ತೆ ಲಾಕ್ ಹೇಳಿ ಬರ್ತಾ ಉಂಟು. 1-2 ಸಲ ಆಗದಿದ್ರೆ ವೇಟ್ ಮಾಡಿ. ಮತ್ತೊಂದು ವಿಡಿಯೋ ಇವತ್ತು ಬೆಳಿಗ್ಗೆ ಹಾಕಿದಂತ ಒಮ್ಮೆ ವಿಡಿಯೋನ ಗಮನಿಸಿ. ನಾನು ಹೊಸತಾಗಿ ತಿಳ್ಕೊಂಡಂತ ವಿಷಯ ಒಮ್ಮೆ ಎಲ್ಲರೂ ಕೇಳಿ ನೋಡಿ. ಅಲ್ಲಿ ನೋ ಯುವರ್ ಪಾಸ್ವರ್ಡ್ ಅನ್ನುವಂತ ಒಂದು ವಿಡಿಯೋ ಶೇರ್ ಆಗಿದೆ, ಎಲ್ಲ ನೋಡಿರ್ಬೋದು. ಆ ಯೂಸರ್ ID ಅನ್ನು ಹೇಗೆ ಬರದೇ ಇದ್ರೆ ಪಡ್ಕೊಳ್ಬನ್ನುವಂತದ ಬಗ್ಗೆ ಒಂದು ವಿಡಿಯೋ ಉಂಟು, ಅದನ್ನ ನೋಡಿರ್ಬೋದು ನೀವು. CMMS ಪೋರ್ಟಲ್ಗೆ ಹೋಗಿ ನಿಮ್ಮ ಮೊಬೈಲ್ ನಂಬರ್ ಹಾಕಿದ್ರೆ OTP ಬರ್ತದೆ. OTP ಬಂದ ನಂತರ ಯೂಸರ್ ID ಅನ್ನು ಪಡ್ಕೊಳ್ಳೋ ಬಗ್ಗೆ ಒಮ್ಮೆ ಆ ವಿಡಿಯೋವನ್ನು ನೋಡಿ. ಸೆಲ್ಫ್ ಎಕ್ಸ್ಪ್ಲನೇಟರಿ, ಅದು ಎಲ್ಲರಿಗೂ ನೋಡುವಾಗಲೇ ಗೊತ್ತಾಗ್ತದೆ. ನಿಮ್ಗೆ ಬಂದಂತ ಯೂಸರ್ ID ಇಲ್ಲ ಲಾಗಿನ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ಈ ಮೆಥಡ್ ಅನ್ನು ಫಾಲೋ ಮಾಡಿಕೊಂಡು ಟ್ರೈ ಮಾಡಬಹುದು. ನೀತಾ ಮೇಡಮ್ ರವರು ಈ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ, ಲಾಗಿನ್ ಸಮಸ್ಯೆಗಳ ಬಗ್ಗೆ, ಯಾವಾಗ ಯೂಸರ್ ID ಪಾಸ್ವರ್ಡ್ ಬರ್ತದೆ ಅನ್ನುವಂಥದ್ರ ಬಗ್ಗೆ ನಿಮ್ಗೆ ಎಲ್ಲರಿಗೂ ಬಂದಿರಬಹುದು ಅಂತ ಭಾವಿಸ್ತೇನೆ ನಾನು. ಓಪನ್ ಆಗ್ತಾ ಇಲ್ಲ, ಅದು ಎಲ್ಲ ಕಡೆಯೂ ಪ್ರಾಬ್ಲಮ್ ಉಂಟು, ಎಲ್ಲಿಯೂ ಓಪನ್ ಆಗ್ತಾ ಇಲ್ಲ. ಇವತ್ತು ಸಂಜೆಯ ನಂತರ ಓಪನ್ ಆಗ್ತದೆ ಅನ್ನುವಂತ ಮಾಹಿತಿಯನ್ನು ಗುಂಪಲ್ಲಿ ಹಂಚಿಕೊಳ್ತಾ ಇದ್ದಾರೆ ಬೇರೆ ತಾಲೂಕುಗಳಲ್ಲಿ. ಅದು ನೋಡುವ. ಏನಿದ್ರು ನಾವು ಬೇರೆ ಬೇಕಾದಂತ ಪ್ರಿಪರೇಷನ್ ಅನ್ನು ಮಾಡಿಕೊಂಡು ಕೆಲಸವನ್ನು ಮುಂದುವರಿಸಬಹುದು. ಮತ್ತೆ ಮುಖ್ಯವಾದಂತ ಗಮನಿಸಬೇಕಾದಂತದ್ದು, ಲಾಗಿನ್ ಆಗುವಾಗ ಲ್ಯಾಂಗ್ವೇಜ್ ನ ಬಗ್ಗೆ ಗೊತ್ತಿರಲಿ. ಮತ್ತೊಮ್ಮೆ ನೆನಪಿಸ್ತಾ ಇದ್ದೇನೆ, ಲ್ಯಾಂಗ್ವೇಜ್ ಆಯ್ಕೆ ಮಾಡಿಕೊಳ್ಳುವಂತದ್ದು ಒಮ್ಮೆ ಮಾಡಿದ್ರೆ ಮತ್ತೆ ಏನು ಮಾಡಿದ್ರೆ ಚೇಂಜ್ ಮಾಡ್ಲಿಕ್ಕೆ ಆಪ್ಷನ್ ಇಲ್ಲ ಅಲ್ಲಿ. ಅದನ್ನ ಮತ್ತೊಮ್ಮೆ ನೆನಪಿಸ್ತಾ ಇದ್ದೇನೆ. ಮತ್ತೆ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾದಂತದ್ದು, ಇವತ್ತು ಸಂಜೆಯವರೆಗೂ ಸೆಲ್ಫ್ ಎನ್ಯುಮರೇಷನ್ ಆಪ್ಷನ್ ಉಂಟು. ನೀವು ಲಾಗಿನ್ ಆದ ತಕ್ಷಣ ಎನ್ಯುಮರೇಷನ್ ಮನೆಗಣತಿ ಪ್ರಾರಂಭಿಸುವ ಮೊದಲು ಮಾಡಬೇಕಾದಂತ ಕೆಲಸ ರಿಫ್ರೆಶ್ ಮಾಡಿಕೊಂಡ್ರೆ ನಿಮ್ಗೆ ನಿಮ್ಮ ಲಾಗಿನ್, ನಿಮ್ಮ ಬ್ಲಾಕ್ಗೆ ಸಂಬಂಧಪಟ್ಟ ಹಾಗೆ ಸೆಲ್ಫ್ ಎನ್ಯುಮರೇಷನ್ ಮಾಡಿದವರೆಲ್ಲರ ಪಟ್ಟಿ ಅಲ್ಲಿ ಬರ್ತದೆ. ಅದು ಮೊದಲು ಹೇಳಿದೆ, ಅದನ್ನ ಮತ್ತೊಮ್ಮೆ ನೆನಪಿಸ್ತಾ ಇದ್ದೇನೆ. ಬೇರೆ ಏನಾದ್ರೂ ಕೇಳಲಿಕ್ಕಿದ್ರೆ, ಡೌಟ್ಸ್ ಇದ್ರೆ ಚರ್ಚೆ ಮಾಡಬಹುದು ಅಂತ ಸ್ವಲ್ಪ ಸಮಯ ಉಳಿದ ಹಾಗೆ. ನೀತಾ ಮೇಡಮ್ ಏನಾದ್ರೂ ಇದ್ದಾರೆ? ನೀತಾ ಮೇಡಮ್, ಯೂಸರ್ ನೇಮ್ ಮೆಸೇಜ್ ಬಾಕ್ಸ್ ಅಲ್ಲಿ ಬಂದಿರ್ತದೆ. ಮೆಸೇಜ್ ಬಾಕ್ಸ್ ಅಲ್ಲಿ ಇದೆ, ಎಲ್ಲರದು ಇನ್ಬಾಕ್ಸ್ ಮೆಸೇಜ್ ಅಲ್ಲಿ ಟೆಕ್ಸ್ಟ್ ಮೆಸೇಜ್ ಬಂದಿರ್ತದೆ, ಅದು ಯೂಸರ್ ನೇಮ್. ಮತ್ತೆ ಈಗ ನಿಮ್ಗೆ ಆರ್ಡರ್ ಕಾಪಿ ಕೊಟ್ಟಲ್ಲೂ ಇದೆ ಅದೇ ಯೂಸರ್ ನೇಮ್. ಪಾಸ್ವರ್ಡ್ admin@123 A caps, ಫಸ್ಟ್ A caps admin@123 ಡಿಫಾಲ್ಟ್ ಪಾಸ್ವರ್ಡ್. ನೆಕ್ಸ್ಟ್ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಕೇಳ್ತದೆ. ಯಾವ್ದಾದ್ರು ನೆನಪಲ್ಲಿರುವ ಪಾಸ್ವರ್ಡ್ ಗಳನ್ನು ನೀವು ಹಾಕಿ ಸೇವ್ ಮಾಡ್ಬೇಕು. ಪಿನ್ ಕೇಳ್ತದೆ ನೆಕ್ಸ್ಟ್, ಅದು ಕೂಡ ಹಾಗೇನೆ ನೆನಪಲ್ಲಿರುವ ಪಿನ್ ಅನ್ನು ಹಾಕಿ. ಮತ್ತೆ ಲಾಗ್ ಔಟ್ ಆಗುವ ಬಗ್ಗೆ, ಅಗತ್ಯ ಇಲ್ಲದಿರುವ ಬಗ್ಗೆ, ಪಿನ್ ಸೆಟ್ ಮಾಡುವ ಬಗ್ಗೆ ಎಲ್ಲವೂ ಕ್ಲಾರಿಟಿ ಉಂಟು ಅಂತ ಭಾವಿಸ್ತೇನೆ ನಾನು. ಏನು ಡೌಟ್ ಇರ್ಲಿಕ್ಕಿಲ್ಲ.
ಸೂಪರ್ವೈಸರ್ಸ್ ಒಂದು ಗಮನಿಸಬೇಕು. ನಿಮ್ಮ ಎನ್ಯುಮರೇಟರ್ಸ್ ಗೆ ಬೌಂಡ್ರಿಯನ್ನು ಗುರುತು ಮಾಡಲಿಕ್ಕೆ ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳಿರ್ಬೋದು, BLOs ಇರ್ಬೋದು, ಅವರ ಸಹಕಾರವನ್ನು ಪಡ್ಕೊಂಡು ಇವತ್ತು ನಾಳೆ ಒಳಗಡೆ ಅವರಿಗೆ ಗಡಿ ಗುರುತನ್ನ ಕರೆಕ್ಟ್ ಆಗಿ ಬೌಂಡ್ರಿಯನ್ನ ಮಾರ್ಕ್ ಮಾಡಿಕೊಟ್ರೆ ಮ್ಯಾಪ್ ಅನ್ನು ಮಾಡುವಂತ ಕೆಲಸವನ್ನ ಪ್ರಾರಂಭಿಸಬಹುದು. ಫಾರ್ಮಲ್ ಆಗಿ ಇವತ್ತಿಂದಲೇ ಆ ಕೆಲಸ ಪ್ರಾರಂಭ ಆಗ್ತದೆ. ನಾಳೆಯಿಂದ ಫೀಲ್ಡ್ ಹೋಗಿ ಮನೆ ಸಂಖ್ಯೆ ಹಾಕುವಂತ ಕೆಲಸವನ್ನ ಪ್ರಾರಂಭಿಸಬಹುದು. ಮತ್ತೆ ಡೌಟ್ಸ್ ಇದ್ರೆ ಕೇಳಿಕೊಳ್ಬಹುದು. ನಂಬರ್ಸ್ ಹಾಕುವ ಬಗ್ಗೆ ಮತ್ತೆ ಒಂದು ಕ್ಲಿಯರ್ ಆಗಿ ಹೇಳ್ತಾ ಇದ್ದೇನೆ, ಮೊದಲು ಹೋದಾಗ ನಾವು ಹಾಕುವಂತದ್ದು CN-123 ಹಾಕ್ತಾ ಹೋಗುವಂತದ್ದು, ಅದು ಕಟ್ಟಡ ಸಂಖ್ಯೆ ಆಗಿರ್ತದೆ. ಬ್ರಾಕೆಟ್ ಒಳಗೆ ಹಾಕುವಂತದ್ದು ಆ ಕಟ್ಟಡದಲ್ಲಿ ಇರುವಂತಹ ಜನಗಣತಿ ಮನೆಗಳ ಸಂಖ್ಯೆ ಆಗಿರ್ತದೆ. ನೆಕ್ಸ್ಟ್ ಆಕ್ಚುಲ್ ನೀವು ಫೀಲ್ಡಿಗೆ ಹೋದ ನಂತರ ಮನೆಗಣತಿ ಮಾಡಿ ಅವರ ಹತ್ರ ಪ್ರಶ್ನೆಗಳನ್ನು ಕೇಳಿ ಎಲ್ಲ ಆದ ನಂತರ ಅದರ ಕೆಳಗಡೆ ಚಿಕ್ಕದಾಗಿ ಬರೆಯುವಂತದ್ದು ಆ ಆಪ್ ಅಲ್ಲಿ ಬಂದಂತ ಮನೆಯ ಸಂಖ್ಯೆ 0001 4 ಡಿಜಿಟ್ ನ ನಂಬರ್ಸ್ ಆಗಿರ್ತದೆ. ಇದನ್ನೊಂದು ಕ್ಲಿಯರ್ ಆಗಿ ತಿಳ್ಕೊಳ್ಳಿ, ಅಲ್ಲಿ ತಪ್ಪುಗಳಾಗುದು ಬೇಡ ಅಲ್ಲಿ. ಆ ಕಾರಣಕ್ಕಾಗಿ ಮತ್ತೆ ಅದನ್ನ ಹೇಳ್ತಾ ಇದ್ದೇನೆ ನಾನು. ಈ ಬಂದಿರುವಂತಹ ಆಪ್ ಕೆಲವೊಂದು ಆಪ್ಷನ್ಸ್ ಚೇಂಜ್ ಆಗಿದ್ರೆ ಗ್ರೂಪ್ ಅಲ್ಲಿ ಅದನ್ನ ಶೇರ್ ಮಾಡ್ತೇವೆ ನಾವು. ಅದನ್ನ ಏನಾದ್ರು ಚಿಕ್ಕ ಪುಟ್ಟ ವ್ಯತ್ಯಾಸಗಳಿದೆ ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗುವಂತಹ ರೀತಿಯಲ್ಲಿ ವಿಷಯಗಳು ಗುಂಪಲ್ಲಿ ಹಂಚಿಕೊಳ್ತೇವೆ. ಅದನ್ನ ಅನುಸರಿಸಿಕೊಂಡು ಮುಂದುವರಿಸಿದ್ರೆ ಆಯ್ತು ಅದನ್ನ.